ಹಣ್ಣುಗಳು ಜೀವನಾವಶ್ಯಕ ಜೀವಸತ್ವ, ನಾರುಸತ್ವ, ಖನಿಜ ಇತ್ಯಾದಿಗಳನ್ನು ಹೊಂದಿವೆ. ಹಾಗೆ ಸಕ್ಕರೆ ಅಂಶಗಳನ್ನು ಸಹ ಹೊಂದಿವೆ. ಹಣ್ಣು ತಿನ್ನುವಾಗ ನಮ್ಮ ದೇಹ ಸ್ಥಿತಿಯ ಅರಿವೆಚ್ಚರಿಕೆ ಅಗತ್ಯ. ಈ ಹಣ್ಣುಗಳು ಮಾನವನ ದೇಹ ಬಯಸುವವುಗಳು, ಸ್ವತಃ ತುಂಬಿದವುಗಳು, ತಿನ್ನಲೇಬೇಕಾದವು. ಆದರೆ ಲೆಕ್ಕಾಚಾರ ತಪ್ಪಿ ತಿನ್ನಬಾರದು, ಮಿತಿಯಲ್ಲಿ ತಿನ್ನಲೇಬೇಕು. ಕೆಲವು ಹೆಚ್ಚು ಸಕ್ಕರೆ ಅಂಶದ ಪ್ರಮುಖ ಹಣ್ಣುಗಳು ಇಂತಿವೆ. ಒಂದು ಮಧ್ಯಮ ಗಾತ್ರದ ಮಾವಿನ ಹಣ್ಣಿನಲ್ಲಿ 40 ಗ್ರಾಂ ಸಕ್ಕರೆ ಇರುತ್ತದೆ. 1 ಕಪ್ ದ್ರಾಕ್ಷಿ ಹಣ್ಣಿನಲ್ಲಿ 23 ಗ್ರಾಂ ಸಕ್ಕರೆ ಇರುತ್ತದೆ. ಒಂದು ಹಿಡಿ ತಿಂದ್ರೆ ನೋ ತೊಂದರೆ. ತಾಜಾ ಚೆರ್ರಿ ಹಣ್ಣು ಕೆಲವು ಕಡೆ ಹೆಚ್ಚು ತಿನ್ನುವರು. ಇದು ಒಂದು ಮುಷ್ಟಿಗಿಂತ ಹೆಚ್ಚು ತಿನ್ನುವುದು ಸರಿಯಲ್ಲ. ಸಂಸ್ಕರಿಸಿದ ಚೆರ್ರಿಗಳು ಇನ್ನೂ ಹೆಚ್ಚು ಸೇರಿಸಿದ ಸಕ್ಕರೆಯನ್ನ ಹೊಂದಿರುತ್ತವೆ. 1 ಕಪ್ ಲಿಚ್ಚಿ ಹಣ್ಣು 29 ಗ್ರಾಂ ಸಕ್ಕರೆ ಒಳಗೊಂಡಿರುತ್ತದೆ. ಒಂದು ಮಧ್ಯಮ ಗಾತ್ರದ ಬಾಳೆಹಣ್ಣಿನಲ್ಲಿ 14 ಗ್ರಾಂ ಸಕ್ಕರೆಯ ಅಂಶ ಇದೆ.